ಹಲೋ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ತುಂಬ ಖುಷಿಯಾಗಿದ್ದೀನಿ, ಹಾಗೆ ಸ್ವಲ್ಪ ನರ್ವಸ್ ಕೂಡ ಆಗಿದ್ದೀನಿ. ಬಿಕಾಸ್ ನಾನು ಫಾರ್ ದ ಫಸ್ಟ್ ಟೈಮ್ ಇಂಟರ್ವ್ಯೂ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ, ಆಫ್ಲೈನ್ ಇಂಟರ್ವ್ಯೂ, ಅದು ಕೂಡ ದೊಡ್ಡ ಕಾಲೇಜಿಗೆ. ಇನ್ನೊಂದು ಖುಷಿ ವಿಷಯ ಏನಂತ ಹೇಳಿದರೆ, ರ್ಯಾಪಿಡೋ ಬೈಕ್ ಬಂದಿದೆ. ಯಾರಪ್ಪ ಈ ಆಟೋಗೆ ಇಷ್ಟೆಲ್ಲ ಕೊಟ್ಬಿಟ್ಟು ಹೋಗುತ್ತೋ ಅಂತ ಅನ್ಕೋತಾ ಇದ್ದೆ. ಅದಾದಮೇಲೆ ಊಟ ಮಾಡೋಕ್ಕೆ ಹೋದೆ. ಯಾವ ಕಾಲೇಜಿಗೆ ಹೋಗಬೇಕಿತ್ತು ಆ ಕಾಲೇಜಲ್ಲಿ ಊಟ ತೊಗೊಂಡೆ. ನಾನು ಕ್ಯಾಪ್ಟನ್ಗೋಸ್ಕರ ಕಬಾಬ್ ಎತ್ತಿಟ್ಟಿದ್ದೆ, ಅದನ್ನು ತೊಗೊಂಡು ಪಾರ್ಸಲ್ ಮಾಡ್ಕೊಂಬಂದೆ. ಆಮೇಲೆ ಟೀನ ಮರೆಯೋಕ್ಕಾಗೋದು. ಊಟ ಆದಮೇಲೆ ಹೆಕ್ಟಿಕ್ ಶೆಡ್ಯೂಲ್ ಇತ್ತು, ಹಾಗಾಗಿ ಟೀ ಕುಡ್ದು ನಂತರ ಇಂಟರ್ವ್ಯೂ ತೊಗೊಳಕ್ಕೆ ಹೋಗಿದ್ದೆ. ಫೈನಲಿ ಇಂಟರ್ವ್ಯೂ ಮುಗೀತು. ಆಮೇಲೆ ಆಟೋ ಬುಕ್ ಮಾಡಿದೆ. ಯಾಕಪ್ಪ ಆಟೋ ಬುಕ್ ಮಾಡಿದ್ದಾಳೆ ಅಂತ ಅಂದ್ಕೊಂಡಿದ್ರೆ, ಕಾಲೇಜಿಂದ ಮನೆಗೆ ತುಂಬ ದೂರ ಇತ್ತು, ಅಷ್ಟೊಂದು ಸ್ಟ್ರೆಂತ್ ಇರಲಿಲ್ಲ ನನಗೆ ಬೈಕಲ್ಲಿ ಹೋಗುವಷ್ಟು, ಹಾಗಾಗಿ ಆಟೋ ಬುಕ್ ಮಾಡಿದೆ. ಬಟ್ ಆಟೋದಲ್ಲಿ ಕೂತ್ಕೊಂಡು ನಾನು ಎನಿಸ್ತಿದ್ದು, ಈ ಜಾಬಲ್ಲಿ ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂತ ಹೇಳಿದರೆ, ಆ ರೆಸ್ಪೆಕ್ಟ್ ಒಂದು ಸಿಗುತ್ತಲ್ವ. ಒಂದೊಂದು ಕಾಲೇಜಲ್ಲಿ ಹೋದರೂ ಎಲ್ಲರೂ ಕೂಡ ನನ್ನನ್ನು ಮ್ಯಾಮ್ ಅಂತ ಹೇಳುವಾಗ ಅದೊಂಥರ ಖುಷಿ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಅವಕಾಡೋ ಜ್ಯೂಸ್ ಕುಡ್ದಿರೋದು. ಅಷ್ಟೊಂದು ನಾನು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದರು, ಬಟ್ ನಾನು ಹೋಗಿರೋ ಕೆಲಸದಲ್ಲಿ ನಮ್ಮನ್ನು ಟ್ರೀಟ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಒಂದೇ ಕಾಲೇಜಲ್ಲ, ಎಷ್ಟೋ ಕಾಲೇಜಲ್ಲಿ ಈ ಥರ ಟ್ರೀಟ್ ಮಾಡಿದ್ದು ಇದೆ. ಆಮೇಲೆ ಮನೆಗೆ ಬಂದು ಕ್ಯಾಪ್ಟನ್ ಜೊತೆ ಸ್ವಲ್ಪ ಆಟ ಆಡಿಬಿಟ್ಟು, ಕೆಳಗಡೆ ಮನೆಯವ್ರದ್ದು ಬೆಕ್ಕಿನ ಮರಿ ಇತ್ತು, ಇದನ್ನು ಕೂಡ ನಾನು ತೊಗೊಂಬಂದೆ. ಸ್ವಲ್ಪ ಕ್ಯಾಪ್ಟನಿಗೆ ತೋರಿಸ್ತಾ ಇದ್ದೆ, ಆಟ ಆಡಿಸ್ತಿದ್ದೆ. ಅದಾದಮೇಲೆ ಎಲ್ಲ ಕೆಲಸ ಮುಗಿದ್ಮೇಲೆ ಒಂಥರ ಖುಷಿ ಆಯಿತು. ಇವತ್ತೇನೋ ವೀಕೆಂಡ್ ಅಲ್ವಾ. ಓಕೆ, ಮತ್ತೆ ಸಿಗುವ, ಬಾಯ್.